ಮಂಗಳೂರಿನ ಕಂಕನಾಡಿಯ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಧ್ವಜಾರೋಹಣವನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ಫೌಸ್ಟಿನ್ ಲ್ಯೂಕಸ್ ಲೋಬೋ ನೆರವೇರಿಸಿದ್ರು. ಈ ವೇಳೆ ಸಂದೇಶ ನೀಡಿದ ಅವರು, ನಾವೆಲ್ಲರೂ ಬಂಧನ ಮುಕ್ತವಾಗಿದ್ದೇವೆ, ಮಹಾನ್ ಹೋರಾಟಗಾರರ ಮೂಲಕ ಸ್ವಾತಂತ್ರ್ಯ ಸಿಕ್ಕಿದೆ ಎಂದರು. ಒಂದು ಗಳಿಗೆ ಆ ದಿನ ಆ ವೇಳೆಯನ್ನು ನಾವು ಗ್ರಹಿಸೋಣ. ಇಡೀ ಭಾರತ ಉಲ್ಲಸಿತವಾಗಿತ್ತು, ಸಂತೋಷಭರಿತವಾಗಿತ್ತು. ಎಲ್ಲ ಕಡೆ ಆನಂದ ಬಾಷ್ಪ. ಪರಕೀಯರ ಅಧೀನದಿಂದ ನಾವು ಸ್ವತಂತ್ರವಾಗಿ ನಮ್ಮ ದೇಶವನ್ನು ನಾವೇ ಆಳಬಹುದು, ನಮ್ಮ ಮಾತು ನಡೆಯುತ್ತದೆ ಎಂಬ ಒಂದು ರೀತಿಯ ಆ ಸಂತೋಷ ಪ್ರತಿಯೊಬ್ಬರಲ್ಲಿ ಇತ್ತು. ಅಂತಹ ಒಂದು ಗಳಿಗೆ ನೆನೆಸೋಣ. ಇವತ್ತು 78 ವರ್ಷಗಳು ಕಳೆದ ನಂತರ ಆ ಗಳಿಗೆಯ ಆ ಆನಂದ ನಮಗೆ ಅನುಭವ ಇರಲಿಕ್ಕಿಲ್ಲಾದರೂ ಆ ಅನುಭವ ನಾವು ನೆನೆಸಿಕೊಳ್ಳೋಣ. ನಮ್ಮ ರಾಷ್ಟ್ರ ನಮ್ಮ ಕೈಯಲ್ಲಿ, ನಾವೇ ಆಳುವವರು, ನಮ್ಮನ್ನು ಯಾರು ಇತರರು ಆಳುವಂತಿಲ್ಲ. ಅಂತಹ ಒಂದು ಪರಿಸ್ಥಿತಿ. ಈ ಸ್ವಾತಂತ್ರ್ಯ, ಇದರ ಮಹತ್ವ ನಾವು ತಿಳಿಯಬೇಕಾಗಿದ್ರೆ ನಾವು ಬಂಧನದಲ್ಲಿ ಇರಬೇಕಾಗಿತ್ತು. ಬಂಧನದಲ್ಲಿ ಇದ್ದವರಿಗೆ ಮಾತ್ರ ಸ್ವಾತಂತ್ರ್ಯದ ಮಹತ್ವ ತಿಳಿಯುವುದು. ನಾನು ಒಂದು 30 ವರ್ಷದ ಹಿಂದೆ ಬೀದರ್ ಜಿಲ್ಲೆಯಲ್ಲಿದ್ದೆ. ಈ ವೇಳೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ಆಡಳಿತ ನಿರ್ದೇಶಕರಾದ ರೆವರೆಂಡ್ ಫಾದರ್ ಮೈಕಲ್ ಸಾಂತುಮೇಯರ್ ಸೇರಿದಂತೆ ವಿವಿಧ ವಿಭಾಗಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.